ಜನಸಾಮಾನ್ಯರಿಂದ ತೆರಿಗೆ ಕಟ್ಟಿಸಿಕೊಂಡು ಲೂಟಿ ಮಾಡುವ ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ ಸೇಲ್ ಇಂಡಿಯಾ ಲೂಟ್ ಇಂಡಿಯಾ ಬಜೆಟ್ ಆಗಿದೆ ಎಂದು ಶಾಸಕ ಯುಟಿ ಖಾದರ್ ಲೇವಡಿ ಮಾಡಿದರು। ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಜನರಿಂದ ಕೋವಿಡ್ ನೆಪದಲ್ಲಿ ತೆರಿಗೆಯ ಮೂಲಕ ಲೂಟಿ ಮಾಡಿ, ಇನ್ನೊಂದೆಡೆ ದೇಶದ ಸಂಪತ್ತಿನ ಮೂಲಗಳಾದ ಏರ್ಪೋರ್ಟ್, ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಎಲ್ಐಸಿಯನ್ನ ಖಾಸಗಿ ಒಡೆತನಕ್ಕೆ ಮಾರಾಟ ಮಾಡುವ ಮೂಲಕ ಸೇಲ್ ಇಂಡಿಯಾ ಬಜೆಟ್ ಮಂಡಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಮಾತನಾಡುವ ಅಗತ್ಯವಿದೆ ಎಂದರು। ಮೊನ್ನೆ ನಡೆದಂತಹ ಕೇಂದ್ರ ಬಜೆಟ್ ಇದು ಸೇಲ್ ಇಂಡಿಯಾ ಮತ್ತು ಲೂಟ್ ಇಂಡಿಯಾ ಬಜೆಟ್ ಜನರನ್ನು ಇವತ್ತು ತೆರಿಗೆ ಹಾಕಿ ಲೂಟ್ ಮಾಡುವ ಜೊತೆಯಲ್ಲಿ ಕೇಂದ್ರ ಸರ್ಕಾರ ದೇಶ ಸಂಪತ್ತಾಗಿರುವಂತಹ ಬ್ಯಾಂಕ್ಗಳಿರಲಿ, ಖಾಸಗಿ ಕಂಪನಿಗಳಿರಲಿ, ಪೆಟ್ರೋಲಿಯಂ ಕಂಪನಿಗಳಿರಲಿ, ಏರ್ಪೋರ್ಟ್, ಫ್ಲೈಟ್ಸ್ ಇರಲಿ, LIC ಅಂತ ಸಂಸ್ಥೆಯಲ್ಲಿ ಕಾಂಗ್ರೆಸ್ ಸ್ಥಾಪನೆ ಮಾಡಿಕೊಂಡು 70 ವರ್ಷ ಬಂದಿದೆ, ಅದನ್ನು ಸೇಲ್ ಮಾಡುವಂತ ಬಜೆಟ್। ಸೊ ಇದು ಲೂಟ್ ಇಂಡಿಯಾ ಮತ್ತು ಸೇಲ್ ಇಂಡಿಯಾ ಬಜೆಟ್ ಆಗಿದೆ। ಅತ್ಯಂತ ಈ ಬಜೆಟ್ ನೋಡುವಾಗ ಅತ್ಯಂತ ಆಸ್ಪಾಸವಾದ ಒಂದು ಬಜೆಟ್ ಅಂತ ಹೇಳ್ತಾರೆ। ಯಾವ ಕೇಂದ್ರ ಸರ್ಕಾರ ಈ ದೇಶ ಜನತೆ ಈ ರೀತಿಯ ಒಂದು ಬಜೆಟ್ ಕೂಡ ಮಾಡಲಿಕ್ಕೆ ಇವತ್ತು ಸಾಧ್ಯವಿದೆ ಅಂತ ಬಹುಶಃ ಇವತ್ತು ಈ ಒಂದು ಕೊರೋನಾ ಕಾಲದಲ್ಲಿ ಜನರಿಗೆ ಬೇಕಾಗುವಂತಹ ಒಂದು ಯೋಜನೆ ಕೊಟ್ಟು ಆತ್ಮ ವಿಶ್ವಾಸದಿಂದ ಮತ್ತು ಧೈರ್ಯದಿಂದ ತನ್ನ ಜೀವನ ನೆಮ್ಮದಿ ಮಾಡಲಿಕ್ಕೆ ಕೊಡಬೇಕಂತ ಬಜೆಟ್ ಕೊರೋನಾದ ಹೆಸರು ಇಟ್ಕೊಂಡು ಜನರ ಮೇಲೆ ತೆರಿಗೆ ಆಗಲಿಕ್ಕೆ ಇವತ್ತು ಪ್ರಾರಂಭ ಆಗಿದೆ। ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗನೂರು, ಕಾಂಗ್ರೆಸ್ ಮುಖಂಡರಾದ ದುರ್ಗಾ ಪ್ರಸಾದ್ ರೈ, ಪ್ರಸಾದ್ ಕೌಶಲ್ ಶೆಟ್ಟಿ, ಕೃಷ್ಣ ಪ್ರಸಾದ್ ಆಳ್ವಾ, ಅಮರನಾಥ್ ಉಪಸ್ಥಿತರಿದ್ದರು।